ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಪುಷ್ಪಾ ಪ್ರಭು ಅವರು ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವೆಲ್ಲ ಖಾದ್ಯ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಇವತ್ತು ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ರೆಸಿಪೀಸ್, ಬೇರೆ ಪ್ರಾಂತ್ಯದ ಖಾದ್ಯವನ್ನು ಕೂಡ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಯಾವ ಖಾದ್ಯ ಹೇಳ್ಕೊಡ್ತಾ ಇದ್ರಿ? ರಾಜಸ್ಥಾನಿ. ಹಾಂ, ಗಟ್ಟೆಕಿ ಸಬ್ಜಿ ಅಂತ. ಗಟ್ಟೆಕಿ ಸಬ್ಜಿ. ಮನೇಲಿ ಏನು ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಮನೆಯಲ್ಲಿರೋ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಒಂದು ಕರಿ ಮಾಡಬಹುದು. ಸುಲಭದಲ್ಲಿ, ಅದು ಸುಲಭದಲ್ಲಿ. ಓಕೆ, ಸರಿ. ಹಾಗಾದ್ರೆ ಶುರು ಮಾಡೋಣ. ಸೊ ರಾಜಸ್ಥಾನಿ ರೆಸಿಪಿ ಗಟ್ಟೆಕಿ ಸಬ್ಜಿ. ಗಟ್ಟೆಕಿ ಸಬ್ಜಿ ಬೌಲ್ ತಗೊಂಡು ಮೊದಲಿಗೆ ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಹಿಂಗು, ಉಪ್ಪು ಸ್ವಲ್ಪ ರುಚಿಗೆ, ಸ್ವಲ್ಪ ಮೆಣಸಿನ ಹುಡಿ. ಖಾರ ಬೇಕಾಗಿರೋರು ಸ್ವಲ್ಪ ಖಾರ ಜಾಸ್ತಿ ಹಾಕೋಬಹುದು. ನಂತರ ಸ್ವಲ್ಪ ಓಮನ್ನು ನಾವು ಹೀಗೆ ಕ್ರಶ್ ಮಾಡಿ ಕೈಯಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬಿಟ್ಕೊಡುತ್ತೆ ಅದು ಕ್ರಶ್ ಮಾಡಿ ಹಾಕಿದ್ರೆ. ಹಾಗಾಗಿ ಡೈರೆಕ್ಟ್ ಹಾಕೊಳ್ಳೋ ಬದಲು ಸ್ವಲ್ಪ ಕ್ರಶ್ ಮಾಡಿ ಕೈಯಲ್ಲೇ ಹಾಗೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಹಾಕೊಳ್ಳಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಓಕೆ. ಇದರೊಟ್ಟಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಕುಕಿಂಗ್ ಸೋಡಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲು ಈ ಎಣ್ಣೆಯಲ್ಲೇ ಮಿಕ್ಸ್ ಮಾಡಿ. ನೀವು ಹೇಳಿದ್ರಿ ಕ್ರಶ್ ಮಾಡಿ ಓಂಕಾಳು ಹಾಕೊಳ್ಬೇಕು. ಇಲ್ಲಿವರೆಗೂ ಅದರ ಒಂದು ಅರೋಮಾ ಬರ್ತಾ ಇದೆ. ಇದನ್ನ ನೋಡ್ಕೊಂಡು ನೀರು ಹಾಕ್ಬೇಕು, ಯಾಕಂದ್ರೆ ಕಡಲೆ ಹಿಟ್ಟಿಗೆ ಅದು ಅಷ್ಟೊಂದು ಹೀರ್ಕೊಳ್ಳಲ್ಲ. ಗೋಧಿ ಹಿಟ್ಟೆಲ್ಲ ನಾದೋ ಥರ ಅಷ್ಟೊಂದು ಹೀರ್ಕೊಳ್ಳಲ್ಲ ನೀರು. ಹಾಗಾಗಿ ಒಮ್ಮೆ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ. ಓಕೆ. ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡ್ಬಿಡ್ಬೇಕು. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಹಾಗಾದ್ರೆ. ಗಟ್ಟೆ ಇದರಲ್ಲೇ ಮಾಡೋದು, ಹಾಗಾಗಿ ಇದು ಮೇನ್ ಇಂಗ್ರೀಡಿಯೆಂಟ್ ಕಡಲೆ ಹಿಟ್ಟು. ಸ್ವಲ್ಪ ತರಿಯಾಗಿರೋ ಕಡಲೆ ಹಿಟ್ಟು ಇದ್ರೆ ಚೆನ್ನಾಗಿರೋದು. ಆಕ್ಚುಲಿ ನಮ್ಮ ಸೈಡಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಇದ್ರ ವೆರೈಟಿ ಕಮ್ಮಿ ಮಾಡೋದ್ರಿಂದ ನಮ್ಗೆ ನೈಸಾದ ಹಿಟ್ಟೆ ಸಿಗೋದು ಹೆಚ್ಚಾಗಿ, ಪೂರ್ತಿಯಾಗಿ ಪುಡಿ ಆಗಿರುವಂತದ್ದು. ಸ್ವಲ್ಪ ಕೋಸ್ ಪೌಡರ್ ಆಗಿರುವಂತದ್ದು ಇದ್ರೆ ಇದು ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಸ್ವಲ್ಪ ರೆಸ್ಟ್ ಮಾಡಕ್ಕೆ ಇಡಬೇಕು. ಒಂದು 5-10 ನಿಮಿಷ ರೆಸ್ಟ್ ಆಗಬೇಕು. ಹೌದು. ಅಷ್ಟರಲ್ಲಿ ನಾವು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಸೊ ಇದು ಯಾವಾಗಲೂ ನಾದ್ಕೊಂಡ್ರೆ, ಏನೇ ನೀವು ನಾದ್ಕೊಂಡ್ರು ಸ್ವಲ್ಪ ಹೊತ್ತು ರೆಸ್ಟ್ ಆಗೋಗ್ಬಿಟ್ರೆ ಅದು ನೀಟಾಗಿ ಆಮೇಲೆ ಸಾಫ್ಟ್ ಆಗಿರುತ್ತೆ, ಬೈಂಡ್ ಆಗುತ್ತೆ ಚೆನ್ನಾಗಿ. ಎಕ್ಸಾಕ್ಟ್ಲಿ. ಸೊ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಹೌದು. ಇದು ಈಗ ಸ್ವಲ್ಪ ಹೊತ್ತು ಇಟ್ಟರೆ ಸಾಫ್ಟ್ ಆಗುತ್ತೆ. ನಿಮಗೆ ಕಮ್ಮಿ ಅಂತ ಅನಿಸಿದ್ರೆ ಸ್ವಲ್ಪ, ಯಾಕಂದರೆ ತುಂಬ ಜಾಸ್ತಿನೂ ಆಗಬಾರ್ದು, ಅವಾಗ ನಿಮಗೆ ಅದನ್ನು ರೋಲ್ ಮಾಡೋಕ್ಕೆ ಆಗೋದಿಲ್ಲ ನೀರಾದರೆ. ನೋಡ್ಕೊಂಡು ಸ್ವಲ್ಪ ಸ್ವಲ್ಪ
ಮಿಕ್ಸಿ ಜಾರ್ ತಗೊಂಡು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಒಂದು ಟೊಮ್ಯಾಟೊ, ಒಂದು ಸಣ್ಣದ 2 ಟೊಮ್ಯಾಟೊ. ಸೊ ಇದು ಗ್ರೇವಿ ಡಿಶ್ ಆಗಿರೋದು. ಗ್ರೇವಿ ಡಿಶ್ ಚಪಾತಿಗೆ ತುಂಬ ಚೆನ್ನಾಗಿರೋದು. 2 ಬೆಳ್ಳುಳ್ಳಿ ಹಿಡ್ಕೊ, ಒಂದು ಅರ್ಧ ಇಂಚು ಶುಂಠಿ ಮತ್ತು 1 ನೀರುಳ್ಳಿ. ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನೀರಿನ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ. ಸೊ ಫೈನ್ ಪೇಸ್ಟ್ ಅಲ್ಲ ಮೇಡಮ್? ಓಕೆ, ಫೈನ್. ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಇದಿಷ್ಟು ಇದೆಯಾ? ಹೌದು, ನೀರು ಇಡಬೇಕಾ? ಓಕೆ. ಕುದಿಯೋಕೆ ಇಡೋಣ. ಅದು ಕುದಿಯೋಷ್ಟರಲ್ಲಿ ನಾವು ಇದರಲ್ಲಿ ಸಣ್ಣ ಸಣ್ಣ ಹಿಟ್ಟಿನ ಉಂಡೆ ತಗೊಂಡು ಹೀಗೆ ರೋಲ್ ಮಾಡ್ಕೋಬೇಕು. ಚೆನ್ನಾಗಿ ನಾದಿ ಒಂದು ಬರೀ ಒಂದು 5 ನಿಮಿಷ ಇಟ್ಕೊಂಡ್ರು ಕರೆಕ್ಟಾಗಿ ಬರುತ್ತೆ ಅಂಟು. ಇದನ್ನ ಒಂದೊಂದಾಗಿ ಇದಕ್ಕೆ ನೀರು ಕುದಿಬೇಕು. ಹೌದು, ನೀರು ಕುದಿಬೇಕು. ಕುದಿ ಬಂದ ನಂತರ ಅದಕ್ಕೆ ಹಾಕೊಳ್ಳೋದು. ಇಲ್ಲದಿದ್ರೆ ಹಿಟ್ಟು ಕರಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರು ಚೆನ್ನಾಗಿ ಬಂದ್ರೆ ಅದು ಇಮಿಡಿಯೇಟ್ ಆಗಿ ಅದು ಬೇಯಕ್ಕೆ ಶುರು ಆಗುತ್ತೆ. ಅದಕ್ಕೆ ಕುದಿ ಬಂದ ನಂತರ ಹಾಕೋಣ. ಸೊ ಹಾಗಾದ್ರೆ ಇದನ್ನ ಈ ಕಡೆ ಇಟ್ಕೊಳ್ಳೋಣ ಅಲ್ಲ? ಸರಿ, ನಿಮ್ಮ ಸೈಡಲ್ಲೇ ಇರಲಿ, ಈಸಿ ಆಗುತ್ತೆ. ಒಂದು ಕುದಿ ಬರಲಿ. ಸೊ ಇದಕ್ಕೆ ಏನು ಉಪ್ಪು ಏನು ಹಾಕೊಳ್ಳೋ ಆಗಿಲ್ಲ, ಯಾಕಂದ್ರೆ ಇದಕ್ಕೆ ಆಲ್ರೆಡಿ ನಾವು ಹಾಕಿ ಆಗಿದ್ದಲ್ವಾ, ಎಲ್ಲ ಮಸಾಲೆಗಳು ಏನೂ ಆಗತ್ತೆ ಇಲ್ಲ. ಇದಕ್ಕೆ ನಾವು ಮತ್ತೆ ಗ್ರೇವಿ ಮಾಡುವಾಗ ಮಸಾಲೆಗಳು ಆ್ಯಡ್ ಮಾಡ್ಬೋದು. ಇದನ್ನ ಒಂದೊಂದಾಗಿ ಹೀಗೆ ಅದಕ್ಕೆ ಹಾಕೊಳ್ಳೋದು. ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಇದು ಅದರಲ್ಲೇ ಬೇಯಬೇಕು. ಅಂದರೆ ಬೇಗ ತೆಗೆದ್ಬಿಟ್ರೆ ಒಳಗಡೆ ಹಿಟ್ಟು ಹಸಿಯಾಗಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಬೇಕು. ಆಗಾಗ ಸ್ವಲ್ಪ ಕೈ ಆಡಿಸಿ ಸರಿ ಎಲ್ಲ ಪಕ್ಕ ಬೇಯೋ ಥರ ತಿರುಗಿಸಾಕ್ಬೇಕು. ಈಗ ಆಗಿದೆ. ಇದನ್ನ ಆಫ್ ಮಾಡಿಬಿಟ್ಟು ಆಫ್ ಮಾಡಿ. ಈ ನೀರನ್ನ ನಾವು ಹಾಗೆ ಗ್ರೇವಿಗೆ ಯೂಸ್ ಮಾಡ್ಕೋಬಹುದು. ರಿಟೈನ್ ಮಾಡ್ಕೊಳ್ಬಹುದು. ನಾನು ಅದೇ ಅನ್ಕೊಂಡು ಇಷ್ಟು ಗಟ್ಟಿಯಾಗಿದೆ, ಅದೇ ನೀರೆಲ್ಲ ಇದು ಕರಗಿ. ಇದನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಸಣ್ಣ ಸಣ್ಣ ಪೀಸಸಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ ಮೊದಲು. ಈ ಗುಜರಾತಿ ಹಾಗೂ ರಾಜಸ್ಥಾನಿ ಡಿಶಸ್ ಹೆಚ್ಚಾಗಿ ಮಾಡುವಂಥದ್ದು ಅವರ ಪ್ರೈಮರಿ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಕಡಲೆ ಹಿಟ್ಟಾಗಿರುತ್ತೆ. ಕಡಲೆ ಹಿಟ್ಟು ನಾವು ಇಲ್ಲಿ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಅವರೆಲ್ಲ ತುಂಬ ಕಡಲೆ ಹಿಟ್ಟು ತಿಂತಾರೆ. ಸೊ ನೆಕ್ಸ್ಟ್ ಇನ್ನು ನಾವು ಒಂದು ಕಡಾಯಿ ತಗೊಂಡು ಗ್ಯಾಸ್ ಆನ್ ಮಾಡಲಾ? ಆನ್ ಮಾಡಿ ಎಣ್ಣೆ ಹಾಕಿ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನೋಡ್ಕೊಳ್ಳಿ ಎಷ್ಟು ಸಾಕು. ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಒಗ್ಗರಣೆ ಹಾಕ್ಬಿಟ್ಟು ನಾವು ಮಾಡ್ಕೊಂಡಂಥ ಪೇಸ್ಟ್ ಹಾಕೋದು. ಅದಕ್ಕೆ ಒಗ್ಗರಣೆಗೆ ಹಾಕೋದು. ನೀರು ಹಾಕೊಳ್ಬೇಕಾ ಹೇಗೆ? ಬೇಡ, ನೀರು ಹಾಕೊಂಡ್ರೆ ಅದು ಹೌದು ಸ್ವಲ್ಪ ಗಟ್ಟಿ ಆಗಬೇಕು. ಇಲ್ಲದೆ ನೀರಾಗುತ್ತೆ ಅದು. ಸೊ ಇದು ಹೆಚ್ಚಾಗಿ ಚಪಾತಿ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ.
ರಾಜಸ್ಥಾನಿ ಜಾಸ್ತಿ ಚಪಾತಿನೇ ಅಲ್ವಾ, ಅವ್ರು ವಾರದಲ್ಲಿ 1-2 ದಿನ ಅನ್ನ ತಿನ್ನೋದು, ಮೋಸ್ಟ್ಲಿ ಎಲ್ಲ ಚಪಾತಿ ಸರ್. ಹಾಗಾಗಿ ಚಪಾತಿ ಬೇಸ್ಡ್ ಕರೀಸ್ ಎಲ್ಲ ಜಾಸ್ತಿ ಇರುತ್ತೆ. ಇದರಲ್ಲಿ ಸ್ವಲ್ಪ ಅರಿಶಿನ, ಹಿಂಗು ಸ್ವಲ್ಪ, ಸ್ವಲ್ಪ ಜೀರಿಗೆ ಪುಡಿ, ಇದು ಕಾಶ್ಮೀರಿ ಚಿಲ್ಲಿ ಹಾಕ್ತಾ ಇದ್ದೀನಿ. ಗ್ರೇವಿಗೆಲ್ಲ ಖಾರ ಕಮ್ಮಿ ಇದು, ಆದ್ರೆ ಒಳ್ಳೆ ಕಲರ್ ಕೊಡುತ್ತೆ. ಸ್ವಲ್ಪ ಗರಂ ಮಸಾಲ, ನಾವು ಉಪ್ಪು ಅದಕ್ಕೂ ಹಾಕೊಂಡಿದೀವಿ ಗಟ್ಟಿಗೂ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ, ಮತ್ತೆ ಕಮ್ಮಿ ಆದ್ರೆ ಮತ್ತೆ ಹಾಕೋಬಹುದು. ಸೊ ಕಲರ್ ತುಂಬಾ ರೆಡ್ಡಿಶ್ ಬೇಕು ಅಂತ ಹೇಳಿದ್ರೆ ಕಾಶ್ಮೀರಿ ಚಿಲ್ಲಿ ಯೂಸ್ ಮಾಡಬೇಕು. ಹೌದು, ಖಾರ ಜಾಸ್ತಿ ಬೇಕನ್ನೋರು ಸ್ವಲ್ಪ ಬ್ಯಾಡ್ಗಿ ಖಾರ ಇಲ್ಲ, ಕಮ್ಮಿನೇ. ಗುಂಟೂರು ಮೆಣಸೆಲ್ಲ ಸ್ವಲ್ಪ ಖಾರ ಜಾಸ್ತಿ. ಈಗ ಇದು ಎಣ್ಣೆ ಬಿಟ್ಕೊಳ್ತಾ ಇದೆ, ಹುರಿದಿದೆ ಮಸಾಲೆ. ಈಗ ನಾವು ಈ ನೀರು ಹಾಕ್ಬಿಟ್ಟು ಅದನ್ನ ನೋಡ್ಕೊಂಡು ಮತ್ತೆ ನೀರು ಹಾಕೋಣ, ಬೇಕಿದ್ರೆ ನೀರು ಸೇರಿಸ್ಕೊಳ್ಳೋಣ. ಈಗ ಒಳ್ಳೆ ಕ್ರೀಮ್ ಹಾಕಿದ ತರಾನೇ ಕಾಣ್ತಾ ಇದೆ. ಸೊ ಕ್ರೀಮ್ ಹಾಕಿದ್ರೆ ಹೇಗೆ ಅದರ ಒಂದು ಟೆಕ್ಸ್ಚರ್ ಇರುತ್ತೆ ಅದೇ ರೀತಿಯಾಗಿ. ಈಗ ಸ್ವಲ್ಪ ನಾವು ನೀರು ಹಾಕೋಬಹುದು ಅನ್ಸುತ್ತೆ, ತುಂಬಾ ದಪ್ಪ ಆಗಿದೆ ಅಲ್ವಾ, ಸ್ವಲ್ಪ ಹಾಕೋಣ. ಸೊ ಒಳ್ಳೆ ಕುದಿ ಬರಬೇಕು. ಸೊ ಇದು ಆಲ್ರೆಡಿ ಅದು ಬೆಂದಿರುತ್ತೆ. ಇದನ್ನ ಜಸ್ಟ್ ಸೇರಿಸ್ಬಿಟ್ರೆ ಸರಿ. ನಾವು ಸೇರಿಸಿ ಒಮ್ಮೆ ಮಿಕ್ಸ್ ಹಾಕೋ ತನಕ ಒಂದು ಕುದಿ ಬಂದ್ರೆ ಸಾಕು. ಈಗ ಕುದಿತಾ ಇದೆ ಅಲ್ವಾ, ಇದನ್ನ ಹಾಕೋಣ. ಜಾಸ್ತಿ ಕೈ ಹಾಡಿಸಿದ್ರೆ ಅದು ಪುಡಿ ಪುಡಿ ಆಗುವ ಸಂಭವತೆ ಇರುತ್ತಾ? ಇಲ್ಲ, ಕಮ್ಮಿ. ಯಾಕಂದ್ರೆ ನಾವು ಚೆನ್ನಾಗಿ ನಾದಿರ್ತೀವಲ್ಲ, ಬಿಟ್ಕೊಳ್ಳೋ ಚಾನ್ಸ್ ಇಲ್ಲ. ಅದು ಈಗ ಬಿಸಿ ಇರೋದ್ರಿಂದ ಗ್ರೇವಿ, ನಾವು ತಣ್ಣಗಿರೋ ನೀರಲ್ಲಿ ಏನಾದ್ರು ಹಾಕಿದ್ರೆ ಬಿಟ್ಕೊಳತ್ತೆ. ಇದ್ರ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ತುಂಬಾ ಈಸಿ ರೆಸಿಪಿ. ಈಸಿ, ಹೌದು. ಆಫ್ ಮಾಡೋಣ. ಓಕೆ, ಸೊ ಇಟ್ಸ್ ರೆಡಿ. ಸಬ್ಜಿ ರೆಡಿ. ಓ ವಾವ್, ವೆರಿ ನೈಸ್. ಅಂದರೆ ಸೂಪರ್ ಫಾಸ್ಟ್ ಆಗೂ ಆಗುತ್ತೆ. ಹೌದು, ಡಿಫ್ರೆಂಟ್ ರಾಜಸ್ಥಾನಿ ರೆಸಿಪಿ ಮಾಡಿದ್ವಿ ಅಂತನೂ. ಖಂಡಿತ. ಗಟ್ಟಿ ಕಿ ಸಬ್ಜಿ ರೆಡಿ. झटपट ಅಂತ. झटपट ಗಟ್ಟಿ ಕಿ ಸಬ್ಜಿ. ಥ್ಯಾಂಕ್ ಯು ಸೋ ಮಚ್. ವೆರಿ ಆರೋಮ್ಯಾಟಿಕ್, ಅದು ಕೂಡ ರಾಜಸ್ಥಾನಿ ರೆಸಿಪಿ ಗಟ್ಟಿ ಕಿ ಸಬ್ಜಿ. ಹೆಸರೆಲ್ಲ ಕೇಳುವಾಗ ಎಷ್ಟು ಎಲಾಬ್ರೇಟೆಡ್ ರೆಸಿಪಿಯೋ ಏನೋ ಅಂತ ಅಂದ್ಕೊಳ್ತೀವಿ. ಬೇಗ ಆಗುತ್ತೆ, ಜಟ್ಪಟ್, ಈಸಿ. ವಿದಿನ್ 10 ಮಿನಿಟ್ಸಲ್ಲಿ ಇದು ರೆಡಿಯಾಗಿರುತ್ತೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಗಟ್ಟಿ ಕಿ ಸಬ್ಜಿ ತಯಾರಿಸುವ ವಿಧಾನ. ಮೊದಲು ಕಡಲೆ ಹಿಟ್ಟಿಗೆ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಕೈಯಲ್ಲೇ ಪುಡಿ ಮಾಡಿದ ಓಂ ಕಾಳು, ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಚಿಟಕಿ ಅಡುಗೆ ಸೋಡಾ ಪುಡಿ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಗಟ್ಟಿಯಾಗಿ ಕಲಸಿ 10 ರಿಂದ 15 ನಿಮಿಷ ನೆನೆಯಲು ಇಡಿ. ಇನ್ನೊಂದೆಡೆ ಟೊಮ್ಯಾಟೊ, ಬೆಳ್ಳುಳ್ಳಿ 4 ರಿಂದ 5 ಎಸಳು, ಶುಂಠಿ, ಈರುಳ್ಳಿಯನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಕಡಲೆ ಹಿಟ್ಟಿನ ಅಂಟನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಕೈಯಲ್ಲೇ ಉಜ್ಜುತ್ತಾ ರೋಲ್ ಮಾಡಿಕೊಂಡು ಕುದಿಯುವ ನೀರಿಗೆ ಸೇರಿಸಿ ಬೇಯಿಸಿ. ಆನಂತರ ಬೇಯಿಸಿದ ರೋಲನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿಕೊಳ್ಳಿ. ಬಳಿಕ
ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜೀರಿಗೆ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಿಶ್ರಣವನ್ನು ಹುರಿದು ಅರಶಿನ ಪುಡಿ, ಹಿಂಗು, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು ರೋಲ್, ಬೇಯಿಸಿದ ನೀರು, ಸ್ವಲ್ಪ ನೀರನ್ನು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಕಡಲೆ ಹಿಟ್ಟು ತುಂಡು ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ರುಚಿಕರ ರಾಜಸ್ಥಾನಿ ಸ್ಪೆಷಲ್ ಗಟ್ಟೆ ಕಿ ಸಬ್ಜಿ ಸವಿಯಲು ಸಿದ್ಧ. ಸೊ ಟೇಸ್ಟ್ ನೋಡೇ ಬಿಡ್ಲಾ? ನೋಡಿ ತುಂಬಾ ಹೇಗಾಗಿದೆ ಅಂತ ಹೇಳಿ. ಹೇಗನ್ನಿಸ್ತು? ಸೊ ಇದು ಚಪಾತಿಗೆ ಹೇಗಿರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ, ಚಪಾತಿ ಬಟ್ ಟ್ಯಾಂಗಿ ಪೀಸಸ್ ಹಾಗೆ ಸಿಗ್ತಾ ಇದೆ. ಹೌದು, ವೆರಿ ಸಾಫ್ಟ್ ಆ್ಯಂಡ್ ಓಂ ಕಾಳೆಲ್ಲ ಹಾಕಿದ್ದು ಹಾಗೆ ಸಿಗ್ತಾ ಇದೆ. ವೆರಿ ನೈಸ್. ಸ್ವಲ್ಪ ಡಿಫ್ರೆಂಟ್. ಯೂಶ್ವಲಿ ಇದು ಲಿಟಲ್ ಬಿಟ್ ಟೇಸ್ಟ್ ವರ್ಷನ್ ನೋಡ್ತಾ ಇದ್ರೆ ನಾವು ಅರೆಪ್ ತಡ್ಡಿ ಹೇಳ್ತೇವಲ್ಲ, ಹೌದು, ಆ ರೀತಿಯಾಗಿ ಸಿಗ್ತಾ ಇದೆ. ಬಟ್ ಇದು ಮಾಡಿದ್ದು ಕಡಲೆ ಹಿಟ್ಟಿಂದ, ಸೊ ಆ ಒಂದು ಪೀಸಸ್ದು ಡಿಫ್ರೆಂಟ್ ಟೇಸ್ಟ್. ವೆರಿ ನೈಸ್. ನಾವು ಮೋಸ್ಟ್ಲಿ ಇದು ಓಂ ಕಾಳು ಯೂಸ್ ಮಾಡೋದಿಲ್ಲ ಅಲ್ವಾ? ಆ ಓಂ ಕಾಳದ್ದು ಟೇಸ್ಟ್ ಹಾಗೆ ಅದರ ಜೊತೆಗೆ ಸಿಗ್ತಾ ಇದೆ. ಎಸ್, ವೆರಿ ನೈಸ್. ತುಂಬ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ರೆಸಿಪಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರಿ. ಸೂಪರ್ಬ್ ಆಗಿರುವಂಥ ಗಟ್ಟೆ ಕಿ ಸಬ್ಜಿ ರಾಜಸ್ಥಾನಿ ರೆಸಿಪಿ. ಸೊ ಸ್ವಲ್ಪ ವರ್ಷನ್ ನಮ್ಮ ಸೌತ್ ಇಂಡಿಯನ್ ವರ್ಷನ್ ಥರನೂ ಇದೆ. ಸೊ ಡಿಫ್ರೆಂಟ್ ಆಗಿದೆ. ನಾವೆಲ್ಲ ತೆಂಗಿನ ತುರಿ ಹೆಚ್ಚಾಗಿ ಹಾಕ್ಕೊಳ್ತೀವಿ, ಇದರಲ್ಲಿ ಆ ಒಂದು ಇಲ್ಲ. ಟೊಮ್ಯಾಟೊ ಆ್ಯಂಡ್ ಆನಿಯನಿಂದ ಗ್ರೇವಿ ಮಾಡಿರುವಂಥದ್ದು ಸೂಪರ್ಬ್ ಆಗಿದೆ. ಸೊ ನೆಕ್ಸ್ಟ್ ರೆಸಿಪಿಗೆ ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಒಂದಂತೂ ರಾಜಸ್ಥಾನಿ ರೆಸಿಪಿ ಆಯಿತು. ಈಗ ಎಲ್ಲಿ ಆ ರೆಸಿಪಿ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಎಲ್ಲಿದು? ಇದು ಎಲ್ಲಿದು ಅಲ್ಲ, ಈಗ ಇರೋ ರೆಸಿಪಿನ ಸ್ವಲ್ಪ ಕನ್ವರ್ಟ್ ಮಾಡ್ಕೊಂಡು ಮಕ್ಕಳಿಗೂ ಇಷ್ಟ ಆಗೋ ಥರ, ದೊಡ್ಡವರು ತಿನ್ನೋ ಥರ ಯಾವಾಗಲೂ ಮಾಡೋ ರೆಸಿಪಿನೇ, ಆದರೆ ಅದರಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಚಿಕನ್ ಮಾಡ್ತಾ ಇದ್ದೀವಿ. ಯಮ್ಮಿ ಚಿಕನ್ ವಿತ್ ಕ್ಯಾಪ್ಸಿಕಮ್. Yummy chicken with capsicum. Oh wow, so it will be very yummy. Of course. Okay, fine. ಸರಿ, ಶುರು ಮಾಡೋಣ. Yes, ಕಡಾಯಿ ಇಟ್ಕೊಳ್ಳೋಣ, ಒಂದು ಬಾಣಲೆ ಇಟ್ಕೊಂಡು. ಸೊ ಇದು ನಿಮ್ಮ ವರ್ಷನ್ದು ಅಲ್ವಾ? ಹೌದು. ಸೊ ಆಯಿಲ್ ಹಾಕ್ಬೇಕಾ? ಆಯಿಲ್ ಹಾಕಿ. ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಕಿಚನಲ್ಲಿ ಬಳಸುವಂಥ ಎಣ್ಣೆ ಸಾಕು. ಸೊ ಇದು ಗ್ರೇವಿ ಡಿಶ್ ಹೇಗೆ? ಇದು ಡ್ರೈ ಐಟಮ್. ಡ್ರೈ ನೀವು ಸ್ಟಾರ್ಟರ್ಸ್ ಥರನೂ ತಿನ್ಬೋದು, ಇಲ್ಲದಿದ್ರೆ ನೀವು ಅನ್ನದೊಟ್ಟಿಗೆ ಸೈಡ್ ಡಿಶ್ ಆಗಿ ತಗೊಳ್ಬೋದು. ಚಪಾತಿಯೊಟ್ಟಿಗೆ ರೋಲ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಓಕೆ ಓಕೆ. ಎನಿಥಿಂಗ್ ಕ್ಯಾನ್ ಬಿ ಈಟನ್ ವಿತ್. ಮೊದಲಿಗೆ ನೀರುಳ್ಳಿ ಹಾಕೋಣ. ಸಣ್ಣಗೆ ಹೆಚ್ಚಿರುವಂಥ ಒಂದು 2 ನೀರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಬಾಡಬೇಕು. ಸೊ ನಿಮಗೆ ಹೆಚ್ಚಾಗಿ ನಾರ್ತ್ ಇಂಡಿಯನ್ ಡಿಶಸ್ ಇಷ್ಟ ಆಗುತ್ತಾ ಹೇಗೆ? ಮೋಸ್ಟ್ಲಿ ನನ್ನ ಮಕ್ಕಳಿಗೆ ಇಷ್ಟ, ಹಾಗಾಗಿ ನಾರ್ತ್ ಇಂಡಿಯನ್ ಡಿಶಸ್ ಜಾಸ್ತಿ ಆಫ್ ಮಾಡ್ತೇನೆ. ಓಕೆ. ಮಕ್ಕಳು ರಗಳೆ ಇಲ್ಲದೆ ತಿಂದರೆ ನಮಗೆ ಅಲ್ವಾ ಕೆಲಸ ಕಮ್ಮಿ, ಹಾಗಾಗಿ ನಾರ್ತ್ ಇಂಡಿಯನ್ ಡಿಶಸ್ ಸ್ವಲ್ಪ ಜಾಸ್ತಿ ಮಾಡೋದು. ಸ್ವಲ್ಪ ಫ್ರೈ ಆಗಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೆಳ್ಳುಳ್ಳಿ, ಶುಂಠಿ, ಅಡುಗೆ ಮಾಡೋದು ಇಷ್ಟ ಅಂತಾದರೆ ಅದರಲ್ಲಿ ವಿಧಗಳನ್ನು ನಾವು ಹುಡುಕ್ಬೋದು.
ಖಂಡಿತ. ಬರೀ ನಮ್ಮ ಡ್ಯೂಟಿ ಅಂತ ಮಾಡಿದ್ರೆ ಅಡಿಗೆ ಆಕ್ಚುಲಿ ನೀವು ಡ್ಯೂಟಿ ಅಂತ ಮಾಡಿದ್ರೆ ಯಾವುದು ಕೂಡ ಸರಿ ಹೋಗೋದಿಲ್ಲ. ನೀವು ಅಡಿಗೆ ಆಗಿರ್ಲಿ ಅದು ಯಾವುದೇ ಆಗಿರಲಿ, ಸೊ ಅದು ಸರಿಯಾಗಿ ಹೋಗೋದಿಲ್ಲ. ನಾವು ಎಷ್ಟು ಪ್ರೀತಿಯಿಂದ ನಾವು ಮಾಡ್ತೀವೋ ಅವಾಗ ತಂತಾನೇ ಅದು ತುಂಬಾ ಚೆನ್ನಾಗಿ ಎದ್ದು ಬರಲ್ಲ. ಹೌದು. 2 ಸಣ್ಣ ಟೊಮ್ಯಾಟೊ ಹೆಚ್ಕೊಂಡಿದ್ದೀನಿ. ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ಅರಿಶಿನ ಪುಡಿ, ಇದು ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿನೇ ಬೇಕು. ಬರೀ ಚಪ್ಪೆ ಅಂತಾದ್ರೆ ಒಳ್ಳೇದಾಗೋದಿಲ್ಲ. ಹಾಗಾಗಿ ನಾನ್ ವೆಜ್ ಐಟಮ್ಸ್ಗೆ ಸ್ವಲ್ಪ ಸ್ಪೈಸ್ ಮತ್ತೆ ಉಪ್ಪು ಎಲ್ಲ ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಖಾರದ ಪುಡಿ. ಇದು ಚಿಕನ್ ಮಸಾಲ ಆಗಿರಲಿ, ಗರಂ ಮಸಾಲ ಆಗಿರಲಿ, ಯಾವುದಾದ್ರೂ ಒಂದು, ಎರಡರಲ್ಲಿ ಯಾವ್ದಾದ್ರು ಮಸಾಲ ಹಾಕ್ಬೋದು. ಇದು ನಾನು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಟೊಮ್ಯಾಟೊ ಸರಿ ಮೆದು ಆಗಬೇಕು, ಅಷ್ಟರವರೆಗೆ ಕೈ ಆಡಿಸ್ತಾ ಇರಬೇಕು. ಚಿಕನ್ ಎಲ್ಲ ಹೆಚ್ಚಾಗಿ ಮಕ್ಕಳು ಇಷ್ಟಪಡ್ತಾರೆ. ಒಂದೇ ರೀತಿ ನಾವು ತೆಂಗಿನ ತುರಿ ಹಾಕಿನೇ ಯಾವಾಗಲೂ ಮಾಡ್ತಾ ಇದ್ರೆ ಅದು ಬೋರಿಂಗ್. ಸೊ ಏನು ಮಾಡೋಣ ಅಂತ ಯೋಚಿಸಿದ್ರೆ ಈ ಥರ ಒಂದು ಬೇರೆ ಬೇರೆ ಮಾಡಿ ಟ್ರೈ ಮಾಡಿ. ಇವಾಗ ಮಿನ್ಸ್ಡ್ ಚಿಕನ್ ಇದೆ, ಇದೊಂದು 200 ಗ್ರಾಮ್ ಅಷ್ಟಿದೆ. ಇದಕ್ಕೆ ನೀವು ಮಿನ್ಸ್ ಚಿಕನ್ ಹಾಕೊಳ್ತಾ ಇದ್ದೀರಿ? ಹೌದು. ಇದು ಬೇಗ ಬೇಯುತ್ತೆ ಕೂಡ, ಮಕ್ಕಳಿಗೆ ಬೇಗ ಮಾಡ್ಕೊಡ್ಬೋದು. ನಿಮಗೂ ಏನಾದರೂ ಅರ್ಜೆಂಟಾಗಿ ಅಡುಗೆ ಮಾಡಬೇಕಾಗಿದ್ರೆ ಇದನ್ನ ಈ ಟೆಕ್ನಿಕ್ ಯೂಸ್ ಮಾಡ್ಬೋದು. ನಾವು ಪೀಸಸ್ ಹಾಗೆ ತಗೊಂಡ್ರೆ ಅದರ ಬೋನ್ಸ್ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಹೌದು, ಮಿನ್ಸ್ಡ್ ಚಿಕನ್ ಆದರೆ ಬೇಗ ಬೇಯುತ್ತೆ ಇದು. ಓಕೆ. ಆ್ಯಂಡ್ ಮಕ್ಳಿಗೂ ತಿನ್ನಿಸುವಾಗ ಒಂದು ಟೆನ್ಷನ್ ಇರೋದಿಲ್ಲ. ಹೌದು. ಸೊ ಅವರಾಗಿ ಆರಾಮ್ಸೆ, ಅಂದರೆ ಈ ಬಾಕ್ಸಸ್ಗೆ ನೀವು ಆಗಲೇ ಹೇಳಿದ್ರಿ ಚಪಾತಿಗೆ ರೋಲ್ ಮಾಡ್ಬೋದು ಅಂದರೆ ಮಿನ್ಸ್ ಚಿಕನ್ ಇಸ್ ಬೆಸ್ಟ್. ಇಫ್ ಸಪೋಸ್ ಇದನ್ನೇ ನೀವೀಗ ಚಿಕನಲ್ಲಿ ಮಾಡಿದರೆ ಬೇರೆ ಥರ ಟ್ರೈ ಮಾಡಿದ್ದೀರಾ? ಮೇ ಬಿ ಎಗ್ಗಲ್ಲಿ ಪನೀರಲ್ಲಿ ಮಾಡಿದ್ದೀನಿ. ಸೊ ಐ ಥಿಂಕ್ ಸೋಯಾ ಚಂಕ್ಸನ್ನು ಕೂಡ ಈ ಥರ ಮಿನ್ಸ್ ಮಾಡಿ ಮಾಡ್ಕೊಳ್ಬೋದು. ಸೋಯಾ ಚಂಕ್ಸ್ ಇಷ್ಟಪಡೋರಿಗೆ, ಕೆಲವು ಮಕ್ಕಳು ದೊಡ್ಡವ್ರಿಗೂ ಅಷ್ಟೇ ಸೋಯಾ ಚಂಕ್ಸ್ ಅಷ್ಟೊಂದು ಇಷ್ಟ ಆಗಲ್ಲ. ಪನೀರ್ ಮತ್ತು ಎಗ್ ಇದೆಲ್ಲ ಎಲ್ಲರೂ ಇಷ್ಟಪಡೋವಂಥದ್ದು ನಾರ್ಮಲಿ. ಮಿನ್ಸ್ಡ್ ಚಿಕನ್ ಬೇಗ ಬೇಯುತ್ತೆ. ಸೊ ತಕ್ಷಣಕ್ಕೆ ನೋಡ್ತಾ ಇದ್ರೆ ನೀವು ಚಿಕನ್ ಹಾಕಿದಿರಿ ಅಂತ ಅನಿಸ್ತಾ ಇಲ್ಲ, ಎಗ್ ತರ ಕಾಣಿಸ್ತಾ ಇದೆ. ಇದಕ್ಕೆ ಕ್ಯಾಪ್ಸಿಕಮ್ ನಾನು ಸಣ್ಣ ಸಣ್ಣ ಚೂರಾಗಿ ಆಲ್ರೆಡಿ ಇದು ಮಿನ್ಸ್ಡ್ ಚಿಕನ್ ಹಾಕಿರೋದ್ರಿಂದ ಕ್ಯಾಪ್ಸಿಕಮ್ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೇನೆ. ಮತ್ತು ಇದು ಜಾಸ್ತಿ ಬೇಯೋದು ಬೇಡ ನಮಗೆ. ಕ್ಯಾಪ್ಸಿಕಮ್ ಯಾವಾಗಲೂ ಸ್ವಲ್ಪ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಲಾಸ್ಟಲ್ಲಿ ಹಾಕ್ತಾ ಇರೋದು. ಸ್ವಲ್ಪ ಹೊತ್ತು ಬಾಡಿಸಿದ್ರೆ ಸಾಕು. ಇದಾದ ನಂತರ ಕಚ್ಚಾಗಿ ಸಿಗಬೇಕು ಕ್ರಂಚಿಯಾಗಿ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇಲ್ದಿದ್ರೆ ನಿಮ್ಗೆ ಆ ಫ್ಲೇವರ್ಸ್ ಕೂಡ ಸಿಗೋದಿಲ್ಲ, ಬಿಕಾಸ್ ಅದು ಕೂಡ ಪೂರ್ತಿ ಬಂದ್ರೆ ಯಾವುದು ಕ್ಯಾಪ್ಸಿಕಮ್ ಯಾವಾಗಲೂ ತುಂಬಾ ಮೆತ್ತಗಾದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಕ್ರಂಚಿ ಆಗಿರ್ಬೇಕು. ಓಕೆ, ಫುಲ್ ಕ್ರಂಚಿನೂ ಇದೆ ಕ್ಯಾಪ್ಸಿಕಮ್. ಹಾಗೆ ಡನ್. ಯಮ್ಮಿ ಚಿಕನ್ ವಿತ್ ಕ್ಯಾಪ್ಸಿಕಮ್ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಯಮ್ಮಿ ಚಿಕನ್ ಕ್ಯಾಪ್ಸಿಕಮ್, ಕ್ರಂಚಿ ಕ್ಯಾಪ್ಸಿಕಮ್. ಎಸ್, ಥ್ಯಾಂಕ್ ಯು. ಬಿಸಿ ಬಿಸಿ ಆದಂಥ ಯಮ್ಮಿ ಚಿಕನ್ ಕ್ಯಾಪ್ಸಿಕಮ್ ರೆಡಿ ಆಗಿದೆ. ಸೊ ಕ್ರಂಚಿ ಕ್ಯಾಪ್ಸಿಕಮ್ ಜೊತೆಗೆ
ಹಾಗೆಯೇ ಸಾಫ್ಟ್ ಟೆಂಡರ್ ಚಿಕನ್, ವಾವ್ ಸೂಪರ್ವ್ ಆಗಿರ್ಬೋದು. ಚಪಾತಿಗೆಲ್ಲ ರೋಲ್ ಮಾಡ್ಕೊಳ್ಳೋದಕ್ಕೆ ಇಲ್ದಿದ್ರು ಹೇಳಿ ಮಾಡಿಸಿದ್ದು. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಯಮಿ ಚಿಕನ್ ಕ್ರಂಚಿ ಕ್ಯಾಪ್ಸಿಕಮ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿಯನ್ನು ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಟೊಮ್ಯಾಟೊ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಚಿಕನ್ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಚಿಕನ್ ಕೀಮಾ ಸೇರಿಸಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ಹೆಚ್ಚಿದ ಕ್ಯಾಪ್ಸಿಕಮ್ ಸೇರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಯಮಿ ಕ್ರಂಚಿ ಕ್ಯಾಪ್ಸಿಕಮ್ ಚಿಕನ್ ಸವಿಯಲು ಸಿದ್ಧ. ಸೊ ಯಮಿ ಚಿಕನ್ ತಗೊಳ್ಳಿ. ನೀವು ನೋಡಿ, ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಎಸ್, ಚೆನ್ನಾಗಿದೆಯಾ? ಸ್ಪೈಸಿ ಆ್ಯಂಡ್ ಅದ್ರ ಜೊತೆಗೇನೆ ಆ ಕ್ರಂಚಿನೆಸ್ ಸಿಗ್ತಾ ಇದೆ. ಇದು ಕ್ಯಾಪ್ಸಿಕಮ್ದು ಕ್ರಂಚಿನೆಸ್. ಸೊ ಕ್ರಂಚಿ ಕೂಡ ಆಗಿದೆ, ಹಾಗೆಯೇ ಇಟ್ಸ್ ವೆರಿ ಸ್ಪೈಸಿ. ವಾವ್. ಸೊ ಸ್ವಲ್ಪ ಟ್ಯಾಂಗಿನೆಸ್ ಕೂಡ ಇದೆ ಟೊಮ್ಯಾಟೊ. ಎಸ್, ಸೂಪರ್. ತುಂಬ ಚೆನ್ನಾಗಿದೆ ಮೇಡಮ್. ವೆರಿ ನೈಸ್, ವೆರಿ ಟೇಸ್ಟಿ. ಆ್ಯಕ್ಚುಲಿ ಆಗಲೇ ಹೇಳಿದಾಗೆ ಚಪಾತಿಗೆ ಹಾಗೆ ರೋಲ್ ಮಾಡಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಸೊ ಒಂದಂತೂ ನಾರ್ತ್ ಇಂಡಿಯನ್ ಡಿಶ್, ಸೊ ರಾಜಸ್ಥಾನಿ ಡಿಶ್, ಇನ್ನೊಂದು ನಿಮ್ಮದೇ ಆದಂಥ ಒಂದು ಡಿಶ್. ಸೊ ಮನೇಲಿ ಎಲ್ಲರೂ ಕೂಡ ಪ್ರಯೋಗ ಮಾಡುವಂಥದ್ದು. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಮಿ ಟೇಸ್ಟಿ ಚಿಕನ್ ಆಯಿತು, ಹಾಗೆಯೇ ಗಟ್ಟೆಕಿ ಸಬ್ಜಿ, ನಾರ್ತ್ ಇಂಡಿಯನ್ ಡಿಶ್. ಸೊ ನಾನು ಯಾವಾಗಲೂ ಹೆಸರು ಕೇಳುವಾಗ ಎಷ್ಟು ಉದ್ದ ಎಲಾಬ್ರೇಟೆಡ್ ಡಿಶ್ ಅಪ್ಪ ಅಂದ್ಕೊಂಡಿದ್ದೆ. ಎಷ್ಟು ಈಸಿಯಾಗಿ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಈ 2 ಡಿಶನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.